ಹಸಿರು ಬಟಾಣಿಗಳಿಗೆ ಬಣ್ಣ ಬಳಿದು ಹಸಿರು ಮಾಡಲಾಗುತ್ತಿದೆ ಎಂದು ಜಾಲತಾಣಗಳಲ್ಲಿ ಹಲವು ಸುದ್ದಿಗಳು ಬಂದ ಬಳಿಕ ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆಯು ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬೊರೇಟರಿಗೆ ಕಳುಹಿಸಿದೆ. ಮುಖ್ಯವಾಗಿ ಬೇಯಿಸಿದ ಹಸಿರು ಬಟಾಣಿಯಲ್ಲದೆ ಹುರಿದ ಹಸಿರು ಬಟಾಣಿಯು ಚಾಟ್, ಖಾರ ತಿಂಡಿ ಮೊದಲಾದವುಗಳಲ್ಲಿ ಸಾಮಾನ್ಯವಾಗಿ ಬಳಕೆಯಾಗುತ್ತದೆ. ಮನೆಯಲ್ಲಿ ತಂದು ಅಡಿಗೆಯಲ್ಲಿ ಬಳಸುವವರು ಇದ್ದಾರೆ. ಕೆಲವು ಕಡೆ ಈ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಎಚ್ಚರಿಕೆ ನೀಡಲಾಗಿದೆ. ಬಟಾಣಿ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಕಾಳು ಹಸಿರಾಗಿಸಲು ಬಣ್ಣ ಹಾಕಿದ್ದು ಸ್ಪಷ್ಟಗೊಂಡರೆ ಒಂದಷ್ಟು ಕಾಲ ಹಸಿರು ಬಟಾಣಿ ಬಳಕೆಯನ್ನೇ ನಿಷೇಧಿಸಲಾಗುವುದು ಎಂದು ಸಂಬಂಧಿತ ಅಧಿಕಾರಿಗಳು ತಿಳಿಸಿದ್ದಾರೆ. ಆಹಾರ ಸುರಕ್ಷತೆ ಬಹಳ ಮುಖ್ಯವಾದುದು. ಆರೋಗ್ಯ ರಕ್ಷಣೆ ಕೂಡ ಮುಖ್ಯವಾದುದು. ಕೃತಕ ಬಣ್ಣಗಳ ಬಳಕೆಗೆ ಅವಕಾಶವಿಲ್ಲ. ಈಗ ದೂರು ಇದೆ. ಪರೀಕ್ಷಿಸಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಬೆಂಗಳೂರಿನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.